ಪಂಡ ಅವತ್ತುಕೊಂಡ ಜನಗಳಿಗೆ ಕಲ್ಪನೆ ಕೂಡ ಏನತ್ತೆ ವಿಷಯ ಲೈಟುಂಡ ಪಂಡ ಇಜ್ಜಿ ಪಂಡ ಪ್ರೇರಣೆ ಕೊಡು ಏನೋ ಶಾಸಕ ಅಂದ ಪಂಪುನಂಚಿನ ವಿಶೇಷ ಪ್ರಯತ್ನ ಏನು ಮತ್ತೊಂದಿಲ್ಲ ಮುರಣಿ ದಯಾನಂದ ಸಾರ್ ಕೂಡ ಬರ್ತಿದ್ದೆ ಮುಖ್ಯಮಂತ್ರಿಗಳ ಮನವಿ ಕೂಡ ಬರ್ತಿದ್ದೆ ನಾನು ಯಾನ್ಲ ಆಯ್ತಾ ಒಂದಿನ ತುಂಬ ಬಕ್ಕ ಹೆಂಗೆ ಗೊತ್ತಿದೆ ನೆನಪಿಡಿ ಏನೆಲ್ಲ ಮುಖ್ಯಮಂತ್ರಿಗಳಿಗೆ ಬಕ್ಕ ಸಿಟಿ ಲೆವೆಲ್ ವಿಶೇಷವಾದ ಮನವಿ ಕೊಡೋದು ಸರ್ ಇದನ್ನೊಂದು ತುಳುವನ್ನು ಒಂದು ರಾಜ್ಯದ ನಮ್ಮ ವ್ಯವಸ್ಥೆ ಭಾಷೆಯಲ್ಲಿ ಸೇರಿಸಬೇಕು ನಮ್ಮ ರಾಜ್ಯದ ಭಾಷೆಯಾಗಿ ಮಾಡಬೇಕು ಹೌದಪ್ಪ ಅದಕ್ಕೆ ಏನಾಗಬೇಕು ಏನು ಸಿಟಿ ಲೆವೆಲ್ನ ಸುಲಿಕೆ ಪಡೆದು ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸರ್ ನೀವು ಇದನ್ನು ವ್ಯವಸ್ಥಿತವಾಗಿ ಜೋಡಣೆ ಮಾಡಲಿಕ್ಕೆ ತಮ್ಮ ಕಡೆಯಿಂದಲೂ ಆಗಬೇಕು. ಅದರ ನಂತರ ರಾಜ್ಯ ಸರ್ಕಾರದನ್ನು ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಅಂಗೀಕೃತ ಮಾಡಬೇಕಾದಂಥ ವಾತಾವರಣ ಇದೆ ಅಂತ ಪೂರ್ವ ಬಕ್ಕತುನಗ ಬಂದಿದೆ ಇಲ್ಲಪ್ಪ ದಯಾನಂದ ಸಾರ್ ಮತ್ತು ಅವರೆಲ್ಲ ಬಂದು ವಿಷಯವನ್ನು ತಿಳಿಸಿದ್ದಾರೆ ಅಂತ ಬಂದಿದ್ದಾರೆ ಅಂಜನೆ ಭಾರಿ ಖುಷಿಯಾಗಿ ದಯಮಾಡ 8 ಮಲ್ಪನಂಚಿನ ವೇಳೆಗೆ 40 ಜನ ಒಟ್ಟಿಗೆ ಸೇರಿ ಇದು ನಮ್ಮ ಈ ಜೈ ತುಳುನಾಡು ಸಂಸ್ಥೆಯು ತುಳು ಸಾಹಿತ್ಯ ಅಕಾಡೆಮಿ ಇತ್ತು ತುಳು ಸಿನಿಮಾ ನಟರ ಮುಗುಳು ಪೂರ ನಟರು ನಿರ್ಮಾಪಕರ ಒಪ್ಪು ಎಲ್ಲಂಚಿನ ಜನಪ್ರತಿನಿಧಿಗಳು ಒಪ್ಪು ಮುಗುಳು ಪೂರ ಒಟ್ಟು ಸೇರಂಡ ತುಳು ರಾಜ್ಯ ಭಾಷೆ ಒಂದು ಕೂಡೆ ಅವಳೆ ಕೂರೆಲ್ಲ ಒಟ್ಟ ಈಟು ಮತ್ತು ಇಂಟೆಸ್ಟ್ ಮಟ್ಟ ಜೈ ತುಳುನಾಡು ಅಕಸ್ಮಾತಿಗೆ ದಲ ಭಂಗ ಬರೆದಿದ್ದೇನೆ ತುಳು ಸಿನಿಮಾ ಚಿತ್ರನಟರ ಅಕಸ್ಮಾತಿಗೆ ತುಳುದ ಬಗ್ಗೆ ವಿಶೇಷವಾದ ಒತ್ತು ಬರೆದಿದ್ದೇನೆ ಸಂಪಾದಕರ ಪಾಪ ಏನು ತುಳು ಪೇಪರ್ ಗೊತ್ತು ನನಗೆ ಗೊತ್ತು ಯಾರು